ಶ್ರೀ ದುರ್ಗಾ ಪರಮೇಶ್ವರಿ ಕುಸ್ತಿ ತಂಡ ಚಿತ್ರಾಪುರ ಇವರ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘ ಮಂಗಳೂರು ಸಹಕಾರದೊಂದಿಗೆ ಜನವರಿ 21ರಂದು ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟವು ಚಿತ್ರಾಪುರ ಕಡಲ ಕಿನಾರೆಯಲ್ಲಿ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕುಸ್ತಿ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ವಿ ಕರ್ಕೇರ ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬಲ ಕುಸ್ತಿ ತಂಡವಾಗಿರುವ ಶ್ರೀ ದುರ್ಗಾ ಪರಮೇಶ್ವರಿ ಕುಸ್ತಿ ತಂಡ ಚಿತ್ರಾಪುರವು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಗೆದ್ದು ಪ್ರತಿಭಾನ್ವಿತ ಕುಸ್ತಿಪಟುಗಳನ್ನು ಜಿಲ್ಲೆಗೆ ನೀಡಿದೆ. ಈ ಬಾರಿ ಕುಸ್ತಿ ಪಂದ್ಯಾಟವನ್ನು ಸಂಘಟಿಸುತ್ತಿದ್ದು ಜನವರಿ 21ರಂದು 10 ಗಂಟೆಗೆ ಗಣ್ಯ ಅತಿಥಿಗಳು ಉದ್ಘಾಟಿಸಲಿದ್ದಾರೆ. ಸಂಜೆ 6 ಗಂಟೆಗೆ ಸರಿಯಾಗಿ ಸಮಾರೋಪ ಕಾರ್ಯಕ್ರಮವು ನಡೆಯಲಿದೆ ಎಂದು ಹೇಳಿದರು. ಇನ್ನು ಪುರುಷರ ವಿಭಾಗದ ಸ್ಪರ್ಧೆಗಳಲ್ಲಿ 36, 42, 57, 65, 74 ಹಾಗೂ 84 ಕೆಜಿ ಮೇಲ್ಪಟ್ಟ ವಿಭಾಗಗಳು ನಡೆಯಲಿದೆ ಹಾಗೂ ಮಹಿಳಾ ಕುಸ್ತಿ ಸ್ಪರ್ಧೆಗಳಲ್ಲಿ 45, 50, 55, 60 ಹಾಗೂ 65 ಕೆಜಿ ವಿಭಾಗದಲ್ಲಿ ನಡೆಯಲಿದೆ. ಇನ್ನು ಈ ಕುಸ್ತಿಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ, ಪ್ರಶಸ್ತಿ ಫಲಕ, ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು ಎಂದರು. ದಿವಂಗತ ಲೋಕಯ್ಯ ಶೆಟ್ಟಿ ಅವರ ಸಂಸ್ಕರಣಾರ್ಥ 17ನೇ ವರ್ಷದ ಸತತವಾಗಿ 17ನೇ ವರ್ಷದ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟವು ಮಂಗಳವಾರ ಚಿತ್ರಾಪುರ ಕಡಲ ಕಿನಾರೆಯ ಬಣಂಬೂರು ಕುಡಾಯಿ ಮಗುವೀರ ಮಹಾಸಭಾ ವೇದಿಕೆಯಲ್ಲಿ ನಡೆಯಲಿದೆ. ಈ ಕುಸ್ತಿಯನ್ನು ಡಾಕ್ಟರ್ ಭರತ್ ಶೆಟ್ಟಿ ಅವರು ರಂಗ ಬೆಳಕು ನೀಡುವ ಮುಖಾಂತರ ಈ ಒಂದು ಕುಸ್ತಿ ಅಖಾಡ ಉದ್ಘಾಟನೆ ಆಗುತ್ತೆ. ಈ ಕುಸ್ತಿ ಪಂದ್ಯಾಟದ ವಿವರ ಹೀಗಿರುತ್ತದೆ. ಕುಸ್ತಿಯ ವಿವರಗಳು ಪುರುಷರ ಮತ್ತು ಮಹಿಳೆಯರ ವಿಭಾಗಗಳಲ್ಲಿ ನಡೆಯಲಿಕ್ಕಿದೆ. ಪುರುಷರ ವಿಭಾಗ 36 ಕೆಜಿ, 42 ಕೆಜಿ, 46 ಕೆಜಿ, 57 ಕೆಜಿ, 65 ಕೆಜಿ, 74 ಕೆಜಿ ಹಾಗೂ 84 ಕೆಜಿ ಮೇಲ್ಪಟ್ಟ ವಿಭಾಗ. ಮಹಿಳೆಯರ ದೇಹ ತೂಕ 45 ಕೆಜಿ, 50 ಕೆಜಿ, 55 ಕೆಜಿ, 60 ಕೆಜಿ ಮತ್ತು 65 ಕೆಜಿಗೆ ಸೀಮಿತವಾಗಿರುತ್ತದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಗಣೇಶ್ ಹೊಸಬೆಟ್ಟು, ವಿನೋದ್ ಕುಮಾರ್, ಸಂದೀಪ್ ಎಸ್ ರಾವ್, ಪ್ರಶಾಂತ್ ಶೆಟ್ಟಿ ಉಪಸ್ಥಿತರಿದ್ದರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.